ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 4ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಡಿಸೆಂಬರ್ 18ನೆಯ ತಾರೀಕು ಆಗಮನ ಕಾಲದ 4ನೆಯ ಭಾನುವಾರ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸುವಾರ್ತೆಯನ್ನು ಬೋಧಿಸುವಾಗ ನನಗೆ ಸ್ವರ್ಗೀಯ ಜ್ಞಾನವನ್ನು ಕರುಣಿಸಿರಿ. ಆಲಿಸುವ ಪ್ರತಿಯೊಬ್ಬರು ಅರ್ಥೈಸುವಂತೆ ಪವಿತ್ರಾತ್ಮರ ವರದಿಂದ ಅವರನ್ನು ತುಂಬಿರಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿರಿ. ವಿಶೇಷವಾಗಿ ಸುವಾರ್ತೆ ಆಲಿಸುವ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ತರಲಿ, ಆನಂದವನ್ನು ತರಲಿ, ಅಭಿಷೇಕವನ್ನು ತರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಆತ್ಮೀಯರೇ, ತೆಗೆದುಕೊಳ್ಳೋಣ ಮೊದಲನೇ ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 7, ವಾಕ್ಯಗಳು 10ರಿಂದ 14. ಸರ್ವೇಶ್ವರ ಸ್ವಾಮಿ ಆಹಾಜನಿಗೆ ಹೇಳಿದ್ದೇನೆಂದರೆ, ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೋ. ಅದು ಪಾತಾಳದಷ್ಟು ಆಳದಲ್ಲಿ ಇರಲಿ, ಆಕಾಶದಷ್ಟು ಎತ್ತರದಲ್ಲೇ ಇರಲಿ, ಕೇಳು ಎಂದರು. ಅದಕ್ಕೆ ಆಹಾಜನು, ಇಲ್ಲ, ನಾನು ಗುರುತನ್ನು ಕೇಳುವುದಿಲ್ಲ, ಸರ್ವೇಶ್ವರನನ್ನು ಪರೀಕ್ಷಿಸುವುದಿಲ್ಲ ಎಂದನು. ಆಗ ಯೆಶಾಯನು, ದಾವೀದ ವಂಶಜರೇ ಕೇಳಿರಿ, ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತಿರುವಿರಾ? ಆಗಲಿ, ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಕೀರ್ತನೆ 24 ಶ್ಲೋಕ. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು, ಯುದ್ಧವೀರನು, ಶಕ್ತಿ ಸಮರ್ಥನು. ಪೊಡವೆಯೂ ಅದರಲ್ಲಿರುವುದೆಲ್ಲವೂ ಪ್ರಭುವಿನದೇ, ಜಗವು ಅದರ ಜೀವಜಂತುಗಳೆಲ್ಲವೂ ಆತನದೇ. ಕಡಲನ್ನು ತಳಪಾಯವನ್ನಾಗಿಸಿದವನು ಆತನೇ, ಜಲರಾಶಿ ನಡುವೆ ಅದನ್ನು ಸ್ಥಿರಗೊಳಿಸಿದವನಾತನೇ. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು, ಯುದ್ಧವೀರನು, ಶಕ್ತಿ ಸಮರ್ಥನು. ಪ್ರಭುವಿನ ಶಿಖರವನ್ನು ಏರಬಲ್ಲವನಾರು? ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು? ಅಂಥವನಿರಬೇಕು ಶುದ್ಧ ಹಸ್ತನು, ಸುಮನಸ್ಕನು, ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯನವನು. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು, ಯುದ್ಧವೀರನು, ಶಕ್ತಿ ಸಮರ್ಥನು. ಲಭಿಸುವುದಾತನಿಗೆ ಶುಭ ಪ್ರಭುವಿನಿಂದ, ನೀತಿಯ ಸತ್ಫಲ ರಕ್ಷಕ ದೇವನಿಂದ. ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು, ಇಂಥವರೇ ಯಾಕೋಬ ದೇವನ ಭಕ್ತಾದಿಗಳು. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು, ಯುದ್ಧವೀರನು, ಶಕ್ತಿ ಸಮರ್ಥನು. ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 1, ವಾಕ್ಯಗಳು 1ರಿಂದ 7. ದೇವರಿಗೆ ಅತ್ಯಂತ ಪ್ರಿಯರೂ ಹಾಗೂ ದೇವಜನರಾಗಲು ಕರೆ ಹೊಂದಿದವರು ಆದ ರೋಮ್ ನಗರ ನಿವಾಸಿಗಳೆಲ್ಲರಿಗೆ ಕ್ರಿಸ್ತ ಯೇಸುವಿನ ದಾಸನು, ಪ್ರೇಷಿತನಾಗಲು ಕರೆ ಹೊಂದಿದವನು, ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡವನೂ ಆದ ಪೌಲನು ಬರೆಯುವ ಪತ್ರ. ನಮ್ಮ ತಂದೆಯಾದ ದೇವರು ಹಾಗೂ ಪ್ರಭುವಾದ ಯೇಸು ಕ್ರಿಸ್ತರು ನಿಮಗೆ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ. ದೇವರು ತಮ್ಮ ಶುಭ ಸಂದೇಶವನ್ನು ನೀಡುವುದಾಗಿ ಪ್ರವಾದಿಗಳ ಮುಖಾಂತರ ಮುಂಚಿತವಾಗಿಯೇ ಪವಿತ್ರ ಗ್ರಂಥದಲ್ಲಿ ವಾಗ್ದಾನ ಮಾಡಿದ್ದರು. ಈ ಸಂದೇಶ ದೇವರ ಪುತ್ರನೂ ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ಕುರಿತುದಾದುದು. ಮನುಷ್ಯತ್ವದ ಮಟ್ಟಿಗೆ ಯೇಸು ದಾವೀದನ ವಂಶಜರು, ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ. ಸತ್ತು ಪುನರುತ್ಥಾನ ಹೊಂದಿ ಇದನ್ನು ಖಚಿತಪಡಿಸಿದವರು. ಇವರ ನಾಮ ಮಹಿಮೆಗೋಸ್ಕರವಾಗಿಯೇ ಸರ್ವ ಜನಾಂಗಗಳು ಇವರನ್ನು ವಿಶ್ವಾಸಿಸಿ ವಿಧೇಯರಾಗಿ ನಡೆಯುವಂತೆ ಮಾಡಲು ಪ್ರೇಷಿತನಾಗುವ ಸೌಭಾಗ್ಯ ನನ್ನದಾಯಿತು. ಯೇಸು ಕ್ರಿಸ್ತರ ಮುಖಾಂತರವೇ ದೇವರು ಈ ಭಾಗ್ಯವನ್ನು ನನಗೆ ಅನುಗ್ರಹಿಸಿದರು. ಯೇಸು ಕ್ರಿಸ್ತರಿಗೆ ಸ್ವಂತದವರಾಗಲು ಕರೆ ಹೊಂದಿರುವ ನೀವು ಕೂಡ ಈ ಸರ್ವ ಜನಾಂಗಗಳಲ್ಲಿ ಸೇರಿದ್ದೀರಿ. ಘೋಷಣೆ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಇಮ್ಯಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದರ್ಥ.
ಹಲ್ಲೆಲೂಯ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 1 ವಾಕ್ಯಗಳು 18ರಿಂದ 24. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭ ಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭ ಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನ್ಯುಯೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಯಾನ್ಯುಯೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಆಗ ಜೋಸೆಫನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಡಿಸೆಂಬರ್ 18ನೇ ತಾರೀಕಿನಲ್ಲಿದ್ದೀವಿ. ಅಂದರೆ ಆಗಮನ ಕಾಲದ 4ನೇ ವಾರ. ಮೊದಲ 3 ವಾರದ ವಾಚನಗಳು ಹೆಚ್ಚಾಗಿ ನಮಗೆ ಯೇಸುವಿನ ಬರೋಣದ ಕುರಿತು. ಅಂದ್ರೆ ಇಲ್ಲಿ 2 ಭಾಗ ಇದೆ. ಒಂದು 16 ಡಿಸೆಂಬರ್ ತನಕ ಮೊದಲನೆಯ ಆಗಮನ ಕಾಲದ ಭಾನುವಾರದಿಂದ, 2ನೇ ಭಾಗ 17ನೇ ತಾರೀಕಿಂದ ಆರಂಭವಾಗುತ್ತೆ. ಮೊದಲನೇ ಭಾಗದಲ್ಲಿ ಹೆಚ್ಚಿನ ಒತ್ತು ಯೇಸುವಿನ 2ನೇ ಬರೋಣಕ್ಕೆ ನಾವು ಕೊಡುವುದಾದರೆ, ಈಗ ಈ ದಿನಗಳಲ್ಲಿ ನಾವು ಕ್ರಿಸ್ತ ಜಯಂತಿಯ ಕುರಿತು ಹೆಚ್ಚು ಧ್ಯಾನ ಮಾಡ್ತಾ ಇದ್ದೀವಿ. ಯೆಶಯ ಪ್ರವಾದಿ ಇವತ್ತು ತನ್ನ ಮೊದಲನೆಯ ಈ ವಾಚನದಲ್ಲಿ ನಮಗೆ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಎಂಬ ಈ ಸಂದೇಶ ಕ್ರಿಸ್ತಪೂರ್ವ 723 ಅವಾಗಲೇ ಪ್ರವಾದಿಯ ಮೂಲಕ ದೇವರು ಹೇಳಿದ್ರು. ದೇವರ ಈ ಸಂದೇಶಗಳು ನಮಗೆ ಭರವಸೆಯನ್ನು ಕೊಡುತ್ತವೆ ಎಂಬುದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಅಂದು ಇದ್ದವರಿಗೆ ಅವರು ಕ್ರಿಸ್ತ ಜಯಂತಿಯ ಅನುಭವ ಪಡೆಯಲಾಗಲಿಲ್ಲ. ಆದ್ರೆ ನಮಗೆ ಈ ಪ್ರವಾದನೆಯು ಅಂದ್ರೆ 700 ಕ್ರಿಸ್ತಪೂರ್ವ 700 ಇಸ್ವಿಗಿಂತ ಹಿಂದೆ ಮತ್ತು ಈ ಯೇಸುವಿನ ಜನನ ತದನಂತರದ ಯುಗವನ್ನು ನೋಡುವ, ಅಂದ್ರೆ ಅದನ್ನು ಧ್ಯಾನಿಸುವ ಭಾಗ್ಯ ನಮಗೆ ಸಿಕ್ಕಿದೆ. ಆದ್ದರಿಂದ ಯೇಸು ಈ ಲೋಕಕ್ಕೆ ಬಂದಿದ್ದು ನಿಜ, ನಮಗಾಗಿ ಪಾಡು ಮರಣ ಪಟ್ಟಿದ್ದು ನಿಜ, ಪುನರುತ್ಥಾನವಾಗಿದ್ದು ನಿಜ. ಇವತ್ತು ಕೂಡ ಅವರು ರಾಜ್ಯಭಾರ ಆಳ್ವಿಕೆಯನ್ನು ಮಾಡುತ್ತಿರುವುದು ನಿಜ. ಆ ಸತ್ಯಗಳನ್ನು ವಿಶ್ವಾಸದಲ್ಲಿ ನಾವು ನಂಬಿ ಬಾಳುತ್ತೇವೆ ಮತ್ತು ಅವುಗಳನ್ನು ಪವಿತ್ರ ಗ್ರಂಥದ ಆಧಾರದ ಮೇಲೆ ಪುಷ್ಟೀಕರಣವನ್ನು ನಮಗೆ ಅವು ಕೊಡುತ್ತವೆ. ಆಹಾಜ ಒಬ್ಬ ರಾಜ, ದೇವರ ಇಸ್ರಾಯೇಲರ ರಾಜ, ಒಳ್ಳೆಯವನಾಗಿದ್ದ ಅವನು. ಆದ್ರೆ ಕೆಲ ದಿನಗಳ ನಂತರ ಅವನು ಕೆಟ್ಟವನಾಗ್ತಾನೆ, ದೇವರಿಂದ ದೂರ ಹೋಗ್ತಾನೆ. ತನ್ನ ಹೆಂಡತಿ ಇಜಬೇಲಳ ಮಾತನ್ನು ಆಲಿಸಿ ದೇವರನ್ನು ಮರೆತು ಬಿಡ್ತಾನೆ. ನಾಬೋತನ ದ್ರಾಕ್ಷಿ ತೋಟದ ಮೇಲೆ ಹೊಂಚಾಕಿ ಅದನ್ನು ಅನ್ಯಾಯವಾಗಿ ಇಜಬೇಲ ಪಡ್ಕೊಡ್ತಾಳೆ. ಅವನ ಜೀವನ ಭಯಾನಕವಾಗಿ ಅಂತ್ಯವಾಗುತ್ತೆ. ಇಲ್ಲಿ ಆಹಾಜನಿಗೆ ದೇವರು ಕೇಳ್ತಾರೆ, ಸರ್ವೇಶ್ವರ ಸ್ವಾಮಿ ಆಹಾಜನಿಗೆ ಹೇಳಿದ್ದೇನೆಂದರೆ, ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೊ, ಸೈನ್. ಅದು ಪಾತಾಳದಷ್ಟು ಆಳದಲ್ಲೇ ಇರಲಿ, ಆಕಾಶದಷ್ಟು ಎತ್ತರದಲ್ಲೇ ಇರಲಿ, ಕೇಳು. ನೋಡಿ, ಬೈಬಲ್ ಅಲ್ಲಿ ನಾವು ನೋಡ್ತೀವಿ, ನಿಮಗೆ ಯೋನನ ಗುರುತಿಗಿಂತ ಬೇರೆ ಗುರುತು ಇಲ್ಲ. ಅವನು 3 ದಿನ ಮೀನಿನ ಹೊಟ್ಟೆ ಒಳಗಡೆ ಇದ್ದ. ಯೇಸು ಸೊಲೊಮೋನನಿಗಿಂತ ಶ್ರೇಷ್ಠನಿಲ್ಲಿದ್ದಾನೆ. ಇವುಗಳನ್ನೆಲ್ಲ ಸಂಕೇತವಾಗಿ ಬಳಸ್ತಾರೆ. ಗುರುತನ್ನು ಕೇಳಬಾರ್ದು ನಿಜ, ಆದ್ರೆ ದೇವರು ಗುರುತನ್ನು ಕೊಡಬಹುದು. ದೇವರನ್ನು ಪರೀಕ್ಷಿಸಬಾರದು ನಿಜ, ಆದ್ರೆ ದೇವರು ಕೆಲವು ಸಲ ಪರೀಕ್ಷಿಸಿ ನೋಡು ಅಂತಾರೆ. ನೀವು ಮಲಾಕಿ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಓದುವಾಗ 10ರಲ್ಲಿ 1 ಭಾಗ ಕೊಟ್ಟು ನೋಡು, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೋ ಇಲ್ಲವೋ ಪರೀಕ್ಷಿಸಿ ನೋಡು ಅಂತಾರೆ. ಅಂದ್ರೆ ಈ ಪರೀಕ್ಷೆಗಳು ನಮ್ಮ ನಿರೀಕ್ಷೆಗಳು ಹುಸಿಯಾಗೋಲ್ಲ, ಸತ್ಯ ಎಂಬುದಾಗಿ ನಮಗೆ ತೋರಿಸ್ಕೊಡ್ತವೆ. ಇಲ್ಲಿ ಆಹಾಜ ಹೇಳ್ತಾನೆ, ಇಲ್ಲ, ನಾನು ಗುರುತನ್ನು ಕೇಳುವುದಿಲ್ಲ, ಸರ್ವೇಶ್ವರನನ್ನು ಪರೀಕ್ಷಿಸುವುದಿಲ್ಲ ಎಂದನು. ಆಗ ಯೆಶಾಯನಿಗೆ ಗೊತ್ತು ಇವರ ಮನಸ್ಥಿತಿ ಏನಂತೇಳಿ.
ದಾವೀದನ ವಂಶಜರೇ ಕೇಳಿರಿ, ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತಿರುವಿರಾ. ನೋಡಿ, ಮಾನವನನ್ನು ಕೆಣಕುವುದು ನಮಗೆ ಗೊತ್ತು. ಮಾನವನನ್ನು ಕೆಣಕುವುದು ಸುಲಭ. ವಿವಿಧ ರೀತಿಯಲ್ಲಿ ನಾವು ಅವರನ್ನು ಮೋಸದ ರೂಪದಲ್ಲಿ ಅಥವಾ ಹೊಟ್ಟೆ ಕಿಚ್ಚು ಮತ್ಸರ ಜಗಳ ಇವುಗಳೆಲ್ಲ ಇದೆ. ಆದರೆ ದೇವರನ್ನು ನಾವು ಕೆಣಕಲಿಕ್ಕೆ ಆಗುವುದಿಲ್ಲ. ಆದರೆ ಆತ ಹೇಳ್ತಾನೆ, ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಏನು ಗುರುತು? ದೇವರನ್ನು ಕೆಣಕ್ತಾರೆ ಅಂದ್ರೆ ದೇವರು ಎಲ್ಲಿದ್ದಾರೆ, ದೇವರು ಯಾಕೆ ನಮ್ಮನ್ನು ಕೈ ಬಿಟ್ಟಿದ್ದಾರೆ, ನಾವು 10 ಆಜ್ಞೆಗಳನ್ನು ಪಾಲಿಸ್ತಾ ಇದ್ದೀವಿ, ಯಾಕೆ ನಮ್ಮನ್ನು ಸೆರೆಗೆ ಕೊಂಡೊಯ್ದಿದ್ದಾರೆ, ಇದೆಲ್ಲ ಮಾನವ ಸಹಜವಾಗಿ ಉದ್ಭವಿಸುವ ಸವಾಲುಗಳು, ಪ್ರಶ್ನೆಗಳು. ಆವಾಗ ಆತ ಹೇಳ್ತಾನೆ, ದೇವರು ಗುರುತನ್ನು ಕೊಡುವರು. ಈಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಕನ್ನಿಕೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವಳು. ಇಮ್ಯಾನ್ಯುಯಲ್ ಅಂದ್ರೆ ಈ ಒಂದು ಮಾತು ಅಥವಾ ಈ ಒಂದು ಶಬ್ದ ಎಷ್ಟೋ ವರ್ಷಗಳ ಹಿಂದೆ ದೇವರು ಪ್ರಕಟಪಡಿಸಿದ್ದಾರೆ. ರಿವೀಲ್ಡ್. ದಟ್ಸ್ ವೈ ಬೈಬಲ್ ಇಸ್ ಎ ರಿವೀಲ್ಡ್ ನಾಲೆಜ್. ಓದುವಾಗ ಪ್ರಕಟಿಸಲ್ಪಟ್ಟ ಜ್ಞಾನದ ಅರ್ಥ ನಿಮಗಾಗುತ್ತೆ. ಈ ಪ್ರವಾದನೆ ನಾವು ಇವತ್ತಿನ ಶುಭ ಸಂದೇಶ ನೋಡಿದರೆ, ನಾನು ನಿಮ್ಮನ್ನು ಶುಭ ಸಂದೇಶಕ್ಕೆ ಕರೆದೊಯ್ತೀನಿ, ಯಾಕಂದ್ರೆ ಇದಕ್ಕೂ ತಾಳೆ ಬೀಳುತ್ತೆ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅಂದ್ರೆ ವಿವಾಹಕ್ಕೆ ಅವರು ಮಾತುಕತೆ ನಡೆದಿತ್ತು. 2 ಕುಟುಂಬಗಳಲ್ಲಿ ವಿವಾಹಕ್ಕೆ ದಿನಾಂಕ ಕೂಡ ನಿಗದಿಯಾಗಿತ್ತು, ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ, ಅಂದರೆ ಅವರು ವಿವಾಹವಾಗಿ ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಯಾರಿಗೆ? ಜೋಸೆಫನಿಗೆ. ನೋಡಿ, ವಿವಾಹ ಒಂದು ಸಂಸ್ಕಾರ, ಅದು ತಪ್ಪಲ್ಲ. ದೇವರ ಆಶೀರ್ವಾದ ವಿವಾಹ. ಪತಿ ಪತ್ನಿ ದೇವರ ವರದಾನ, ದೇವರ ಕರುಣೆ, ದೇವರ ಕುಟುಂಬ ಒಂದು ಆರಂಭಿಸಿದೆ ದೇವರು. ಇಲ್ಲಿ ಜೋಸೆಫನಲ್ಲಿ ಎಷ್ಟೋ ಕನಸುಗಳಿತ್ತು ಪಾಪ. ಆದ್ರೆ ಅವನಿಗೆ ಇದೊಂದು ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಮರಿಯಳ ಬಗ್ಗೆ ಆತ ತಿಳಿದಿದ್ದ. 2 ಕುಟುಂಬಗಳು ತಿಳಿದಿದ್ದ ಕುಟುಂಬಗಳು. ಎಲ್ಲ ಸಿದ್ಧತೆ ನಡೀತಾ ಇತ್ತು. ಯೋಚನೆ ಮಾಡಿ, ಯಾವುದು ತಳಮಳ ಕಳವಳ. ಬೈಬಲ್ ಹೇಳ್ತಾ ಇದೆ ಆತನಲ್ಲಿ ಏನೆಲ್ಲ ಆಗಿರಬಹುದು. ನಮಗೆ ನೋಡಿ, ಏನಾದ್ರೂ ಒಂದು ಕಹಿ ಸುದ್ದಿ ಸಿಕ್ಕಿದಾಗ ಬಹಳ ಅದು ಜೀರ್ಣಿಸಿಕೊಳ್ಳಲು ಅಸಾಧ್ಯವಾಗುತ್ತೆ. ಹೇಗೆ ಜೋಸೆಫನಿಗೆ ಸಾಧ್ಯ? ತಾನು ಮದುವೆಯಾಗುವ ಯುವತಿ ಇರ್ಬೋದು, ಅವಾಗ ಅವಳಿಗೆ 14 ವರ್ಷನೋ, ಈತನಿಗೆ ಒಂದು 21 ವರ್ಷನೋ. ಅಂದ್ರೆ ಅಂತ ಒಂದು ಸಂದರ್ಭ ಬಂದಾಗ ಕ್ರೈಸಿಸ್, ಸಂಕಷ್ಟ ಹೇಗೆ ಫೇಸ್ ಮಾಡೋದು? ನಮಗೆ ಅನೇಕ ಬಾರಿ ಅಂತ ಸಂಕಷ್ಟಗಳಲ್ಲಿ ನಾವು ಇರ್ಬೋದು. ಬಿಸ್ನೆಸ್ ಅಲ್ಲಿ, ವ್ಯಾಪಾರದಲ್ಲಿ, ಅಥವಾ ಕೆಲಸ ಹೆಲ್ತ್ ಅಲ್ಲಿ, ಆರೋಗ್ಯದಲ್ಲಿ, ಅಥವಾ ವೈವಾಹಿಕ ಜೀವನದಲ್ಲಿ, ಅಥವಾ ಯಾರನ್ನು ಪ್ರೀತಿಸುವ ಆ ವ್ಯಕ್ತಿ ನಮಗೆ ಮೋಸ ಮಾಡಿದಾಗ, ಇದೆಲ್ಲ ಸಹಜ. ಆಕೆ ಗರ್ಭವತಿಯಾಗಿ ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಮತ್ತೆ ಹೇಳ್ತಾ ಇದ್ದಾನೆ ನಿಮಗೆ, ಈಗ ನಾವು ಬೇರೆ ಏನು ಯೋಚಿಸಬಾರ್ದು, ತಪ್ಪು ಇಲ್ಲಿ. ಆಕೆ ಗರ್ಭವತಿಯಾಗಿದ್ದು ಪವಿತ್ರಾತ್ಮರ ಪ್ರಭಾವದಿಂದ. ಪವಿತ್ರಾತ್ಮರ ಶಕ್ತಿ ನೆರಳು ಗರ್ಭದ ಮೇಲೆ ಬಿದ್ದು ಪರಮತ್ರಿತ್ವದ 2ನೇ ವ್ಯಕ್ತಿ ಯೇಸುವನ್ನು ಮನುಷ್ಯ ಆಕಾರದಲ್ಲಿ, ರೂಪದಲ್ಲಿ ಲೋಕಕ್ಕೆ ದೇವರು ಕಳುಹಿಸಿದರು. ಆಕೆಯ ಪತಿ ಜೋಸೆಫನು ನೀತಿವಂತನು. ನೋಡಿ, ಜೋಸೆಫನ ಬಗ್ಗೆ ಬೈಬಲ್ ಬಹಳ ಸುಂದರವಾಗಿ ಹೇಳ್ತಾ ಇದೆ. ಆತನು ಒಬ್ಬ ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ನೋಡಿ, ಎಂತ ಒಳ್ಳೆಯ ಸ್ವಭಾವ. ನಾನು ಯಾವಾಗಲೂ ಹೇಳುದಿದ್ದೆ ಆಂಗ್ಲ ಭಾಷೆಯಲ್ಲಿ, ಯುವರ್ ನೇಚರ್ ಈಸ್ ಯುವರ್ ಫ್ಯೂಚರ್ ಅಂತ ಹೇಳಿ. ನಿಮ್ಮ ಸ್ವಭಾವನೆ ನಿಮ್ಮ ಭವಿಷ್ಯಕ್ಕೆ ಒಂದು ಪ್ರಭಾವ. ಯಾಕೆಂದರೆ ಆ ಜೋಸೆಫನು, ಅವನಿಗೆ ಗೊತ್ತಿತ್ತು ಆಕೆ ತಪ್ಪು ಮಾಡಿರ್ಲಿಕ್ಕಿಲ್ಲ, ಏನಾಗಿದೆ ಗೊತ್ತಿಲ್ಲ. ಇವತ್ತು ನಾವು ಗುಸುಗುಸು ಸುದ್ದಿಗಳು, ಚಾಡಿ ಮಾತುಗಳು ಅಥವಾ ಇಂಥ ತರದ ಸುದ್ದಿಗಳನ್ನು ನಾವು ಬಿತ್ತರಿಸುವವರಿದ್ದೀವಿ. ಬಹಳ ಡೇಂಜರ್. ನಮಗೆ ಜಗದ್ಗುರುಗಳು ಹೇಳ್ತಾರೆ, ಟೆರರಿಸಮ್ ಆಫ್ ಗಾಸಿಪ್. ಅಂದರೆ ಗಾಸಿಪ್ ಅಂದ್ರೆ ಈ ಚಾಡಿ ಮಾತನಾಡೋರು ಅಥವಾ ಇಂಥವುಗಳನ್ನು ಪ್ರಸಾರ ಮಾಡುವವರು, ಅವರು ಭಯೋತ್ಪಾದಕರ ಹಾಗೆ. ಯಾಕಂದ್ರೆ ಅವರು ಒಂಥರ ಇಲ್ಲ ಸಲ್ಲದನ್ನು ಕಟ್ಟುಕತೆಗಳನ್ನು ಆ್ಯಡ್ ಮಾಡಿ ಹೇಳ್ತಾರೆ.
ನೋಡಿ, ಇವನಿಗೆ ಗೊತ್ತಿತ್ತು ಹೀಗೆ ಆಗಿದೆ, ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ. ವಿ ಶುಡ್ ನೆವರ್ ಹ್ಯೂಮಿಲಿಯೇಟ್ ಎನಿಬಡಿ. ನಾವು ಯಾರನ್ನೂ ಅವಮಾನಕ್ಕೆ ಗುರಿಪಡಿಸಬಾರ್ದು. ಯಾರನ್ನು ನಮ್ಮ ಜೀವನದಲ್ಲಿ ಒಂದು ವೇಳೆ ತಪ್ಪು ಮಾಡಿದ ವ್ಯಕ್ತಿಯನ್ನು ಕೂಡ ಅವನಿಗೆ ಅವನದೇ ಆದ ಗೌರವ ಇದೆ. ಯಾರನ್ನು ಅವಮಾನ ಮಾಡಲಿಕ್ಕೆ ನಮಗೆ ಹಕ್ಕಿಲ್ಲ. ಅದಕ್ಕೆ ಅದರದೇ ಆದ ನ್ಯಾಯಾಲಯದಲ್ಲಿ ಅದರದೇ ಆದ ನ್ಯಾಯ ತೀರ್ಪು ಇದೆ. ದೇವರ ನ್ಯಾಯಾಲಯದದ್ದು ಇದೆ. ದೇವರೆಂದು ಅವರನ್ನು ಹಂಗೆ ಬಿಡುವುದಿಲ್ಲ. ಪರಿವರ್ತನೆ ಆಗಬೇಕು, ಇಲ್ಲ ಅವರು ಶಿಕ್ಷೆಗೊಳಗಾಗಬೇಕು. ಆದರೆ ನಾವು ಅವರನ್ನು ಅವಮಾನಕ್ಕೆ ಒಳಗಾಗಬಾರದು. ನಾವು ಯಾರನ್ನಾದ್ರೂ ಅವಮಾನ ಮಾಡ್ತಾ ಇದ್ದೀವ, ಕೆಲವರು ಬಾಯಿ ತೆರೆದರೆ ಅವಮಾನದ ಮಾತುಗಳು, ಚುಚ್ಚು ಮಾತುಗಳು, ಹೃದಯ ನೋಯಿಸುವ ಮಾತುಗಳು. ಯಾಕಂದ್ರೆ ಜನರು ಅನೇಕ ಬಾರಿ ಸೂಕ್ಷ್ಮ ಸಂವೇದನಾಶೀಲರಾಗಿರ್ತಾರೆ, ಸೆನ್ಸಿಟಿವ್ ಇನ್ ನೇಚರ್ ಇರ್ತಾರೆ. ಭಾವನೆಗಳು ಅವರು ಅಂದ್ರೆ ಫೀಲಿಂಗ್ಸ್ ಹರ್ಟ್ ಆದಾಗ ಬಹಳ ಒಂದು ನೋವಾಗುತ್ತೆ. ಇದು ಸಾಯಿಸಿದ್ರೆ ಒಂದೇ ಸಾರಿ ಸಾಯಿಸ್ಬೋದು, ಆದರೆ ಕೆಲವರು ಚುಚ್ಚು ಮಾತಿಂದ ಸಾಯಿಸ್ತಾರೆ, ಅವಮಾನ ಮಾಡ್ತಾರೆ. ಇಂಥವುಗಳ ಇರುವುದು ಈ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಅದಕ್ಕೆ ಕಡಿವಾಣ ನಾವು ಹಾಕ್ಬೇಕು. ನಮ್ಮ ನಾಲಿಗೆಗೆ ಕಡಿವಾಣ ಹಾಕಬೇಕು, ಯೋಚನೆಗಳಿಗೆ ಕಡಿವಾಣ ಹಾಕಬೇಕು, ನಮ್ಮ ಮಾತಿಗೆ ಕಡಿವಾಣ ಹಾಕಬೇಕು. ಯಾಕೆಂದ್ರೆ ಇಲ್ಲದಿದ್ದರೆ ನಾವೇನಾಗುತ್ತೆ, ನಾವು ಕೂಡ ಆ ಒಂದು ಹಾದಿಯಲ್ಲಿ ಸೇರಿದವರಾಗ್ತೀವಿ. ಫರಿಸಾಯರು ಸದ್ದುಕಾಯರನ್ನು ಯೇಸು ಖಂಡಿಸ್ತಿದ್ರಲ್ಲ, ಎಲೆ ವಿಷ ಸರ್ಪಗಳ ಪೀಳಿಗೆ, ವಿಷವನ್ನೇ ಕಕ್ಕುವವರು ನೀವು, ಅದನ್ನೇ ನೆಕ್ಕುವವರು ನೀವು, ಅದನ್ನೇ ಸಾಯುವವರು ನೀವು. ನಾವು ಆ ವಿಷ ಸರ್ಪಗಳ ಪೀಳಿಗೆ ತರ ಆಗಬಾರ್ದು. ಅದಕ್ಕಾಗಿ ಯೋಸೇಫನೊಂದು ಕ್ಯಾರೆಕ್ಟರ್, ಒಬ್ಬ ಪತಿಯಾಗಿ ಇಲ್ಲಿ ನೋಡಿ, ಜೀವನ ಸಂಗಾತಿಗಳು, ನಿಮ್ಮ ಪತಿ ಮತ್ತು ಪತ್ನಿ ದಾಂಪತ್ಯ ಜೀವನ ರೈಲ್ವೆ ಹಳಿ ಇದ್ದ ಹಾಗೆ. ಆ ಹಳಿ ಸರಿ ಇದ್ದರೆ ಮಾತ್ರ ರೈಲು ಓಡುತ್ತೆ. ಹಳಿ ಎಲ್ಲೂ ಭೇಟಿಯಾಗೋಲ್ಲ, ಆದ್ರೆ ಹಳಿ ಒಂದೇ ರೀತಿಯಲ್ಲಿ. ರೈಲು ಅಂದ್ರೆ ಕುಟುಂಬ, ಆ ಸಾಮ್ಯತೆ, ಕುಟುಂಬ ಅರ್ಥೈಸುವುದು ಮತ್ತು ಪರಸ್ಪರ ಪ್ರೀತಿ, ಸಂಪರ್ಕ, ಇದೆಲ್ಲ ಬಹಳ ಮುಖ್ಯವಾದುದು. ಯಾವಾಗ ಜೋಸೆಫನು ಯೋಚಿಸಿದ, ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ಅವನು ಕೆಲವು ದಿನಗಳು ನರಳೆತ್ತಿರಬಹುದು. ಅವನು ದೇವದೂತ ಕನಸಿನಲ್ಲಿ ಕಾಣಿಸಿಕೊಂಡು, ದಾವಿದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸುವುದು ಅಂಜಬೇಡ. ನೋಡು, ದೇವರೇ ಹೇಳ್ತಾ ಇದ್ದಾರೆ. ಇದಕ್ಕೆ ಹೇಳುದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ, ಇದು ಅಂಜಬೇಡ. ದೇವರು ಕೈ ಬಿಡೋಲ್ಲ, ದೇವರ ಚಿತ್ತದಂತೆ ಇದು ನಡೀತಾ ಇದೆ. ಅನೇಕ ಬಾರಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಯಾವುದೇ ಕೆಲಸಗಳಲ್ಲಿ ಇರ್ಬೋದು, ವಿವಾಹ ಕೂಡ ದೇವರ ಚಿತ್ತ ಹುಡುಕೋಲ್ಲ. ದೇವರ ಚಿತ್ತ ಹುಡುಕೋದು ಪ್ರಾರ್ಥನೆ, ವಿಶ್ವಾಸದಿಂದ, ದೇವರ ವಾಕ್ಯದ ಸಹಾಯದಿಂದ. ನಾವು ಕೆಲವು ಸರಿ ನಮ್ಮ ಚಿತ್ತನೆ ಮಾಡಿ ಹೋಗ್ತೀವಿ, ನೋವಿಗೆ ಒಳಗಾಗ್ತೀವಿ, ಅಥವಾ ಒಂದು ಒಳಗಾಗ್ತೀವಿ, ಸಂಕಷ್ಟಕ್ಕೊಳಗಾಗ್ತೀವಿ. ದಾವಿದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ನೋಡಿ, ಅದನ್ನೇ ಮತ್ತಾಯ ಹೇಳ್ತಾನೆ. ಮತ್ತಾಯನಿಗೆ ಶುಭ ಸಂದೇಶ ಗೊತ್ತಿತ್ತು, ಅದಕ್ಕಾಗಿ ಮತ್ತಾಯ ಬರೀತಾನೆ, ಪವಿತ್ರ ಆತ್ಮರಿಂದ. ಇದನ್ನು ಈಗ ಯಾರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ? ಜೋಸೆಫನಿಗೆ. ಯಾರು ಮಾಡಿಕೊಡ್ತಾ ಇದ್ದಾರೆ? ದೇವದೂತ. ಹೇಗೆ ಮಾಡಿಕೊಡ್ತಾ ಇದ್ದಾರೆ? ಕನಸಿನ ರೂಪದಲ್ಲಿ. ಪವಿತ್ರಾತ್ಮ ಪ್ರಭಾವದಿಂದಲೇ ಆಕೆ ಗರ್ಭಧರಿಸಿದಳು. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು. ನೋಡಿ, ಸ್ವರ್ಗದಿಂದನೇ ಕೊಟ್ಟ ಹೆಸರು ಯೇಸು. ಇಮ್ಯಾನ್ಯುಯಲ್, ದೇವರು ನಮ್ಮೊಡನಿದ್ದಾರೆ. ಹೇಗೆ? ಯೇಸುವಿನ ಮೂಲಕ ನಮ್ಮೊಡನಿದ್ದಾರೆ. ಯೇಸು ನಮ್ಮ ರಕ್ಷಕ. ಅದಕ್ಕಾಗಿ ಹೇಳ್ತಾನೆ, ಏಕೆಂದರೆ ಯೇಸು ಅಂದ್ರೆ ಯಾರು? ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ತನ್ನ ಜನರನ್ನು ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಯೇಸು ನಮ್ಮ ಪಾಪೋದ್ಧಾರಕ, ಲೋಕೋದ್ಧಾರಕ, ಸೌಖ್ಯೋದ್ಧಾರಕ. ಅಂದ್ರೆ ಮೊದಲು ಯಾವುದು ಬೇಕು? ಪಾಪ ಮನ್ನಿಸಲ್ಪಡಬೇಕು. ಪಾಪ ಅಂಟಿಕೊಂಡ ಪಾಪ ಅದರಿಂದ ಬಿಡುಗಡೆಗೊಳ್ಳಬೇಕು. ಅದಕ್ಕಾಗಿ ಯೇಸು ನಾಮದಲ್ಲಿ ಪಾಪ ಕ್ಷಮೆ ಇದೆ. ಕೊಲೋಸೆ 1:13-14 ಹೇಳುತ್ತೆ, ಯೇಸು ನಾಮದಲ್ಲಿ ನಮಗೆ ಪಾಪ ಕ್ಷಮೆ ಇದೆ, ವಿಮೋಚನೆ ಅಂದ್ರೆ ಬಿಡುಗಡೆ ಇದೆ. ಅದರಿಂದ ಈತ ವಿಮೋಚಕ. ಯಾವ ವಿಮೋಚಕ? ಪಾಪ ವಿಮೋಚಕ ಎಂದನು. ಈಗೋ ಕನ್ಯೆಯೊಬ್ಬಳು. ಈಗ ಮತ್ತಾಯ ನಮಗೆ ಯೆಶಾಯ ಮಾತುಗಳನ್ನೇ ಹೇಳ್ತಾನೆ ನೋಡ್ರಿ. ಯಾಕಂದ್ರೆ ಮತ್ತಾಯ ಬರೆಯುತ್ತಿರುವ ಮನಸ್ಸಿನಲ್ಲಿಟ್ಟು ಯಹೂದ್ಯ ಜನಾಂಗರಿ, ಯಾಕಂದ್ರೆ ಯೇಸು ಯಹೂದ್ಯರಿಂದ ಬಂದವರು. ಯುಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ
ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಯಾನ್ಯುಯಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಇಮ್ಯಾನ್ಯುಯಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಆಗ ಜೋಸೆಫನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು. ಇಮ್ಯಾನ್ಯುಯಲ್ ಅಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಅಲ್ಲಿ ನಮಗೆ ಇಮ್ಯಾನ್ಯುಯಲ್ ಅಂತ ಕರೆಯೋರು, ಈಗ ಅರ್ಥ ಹೇಳ್ತಾ ಇದ್ದಾನೆ, ದೇವರು ನಮ್ಮೊಡನೆ ಇದ್ದಾರೆ. ಜೋಸೆಫನು ಎಚ್ಚೆತ್ತು ಮರಿಯಳನ್ನು ಅಂದರೆ ದೇವರ ಆ ಸಂದೇಶಕ್ಕೆ ಆತ ವಿಧೇಯನಾಗ್ತಾನೆ, ದೇವರ ವಾಕ್ಯಕ್ಕೆ ವಿಧೇಯನಾಗ್ತಾನೆ, ದರ್ಶನಕ್ಕೆ ವಿಧೇಯನಾಗ್ತಾನೆ ಮತ್ತು ಸಂರಕ್ಷಣಾ ಯೋಜನೆಯಲ್ಲಿ ತನ್ನನ್ನೇ ಸಮರ್ಪಿಸಿಕೊಡುತ್ತಾನೆ. ಆತ್ಮೀಯರೇ, ಜೋಸೆಫ ಮರಿಯಳಂತೆ ವಿಶ್ವಾಸ, ಜೋಸೆಫ ಮರಿಯಳ ದಾಂಪತ್ಯ ಜೀವನದಂತೆ ಆ ದಾಂಪತ್ಯದ ಆದರ್ಶ, ಜೋಸೆಫ್ ಮರಿಯಳ ಯೇಸುವಿನಂತೆ ಪವಿತ್ರ ಕುಟುಂಬದ ಆದರ್ಶ ನಮ್ಮದಾಗಬೇಕು. ಮತ್ತು ಅಂತಹ ಗೋದಲಿಯಲ್ಲಿ ಯೇಸು ಹುಟ್ಟಿ ಬರುತ್ತಾರೆ. ಇಂದಿನ 2ನೇ ವಾಚನಕ್ಕೆ ನಾನು ಹೋಗುವ ಮುಂಚೆ ಕೀರ್ತನೆ ಸ್ವಲ್ಪ ಧ್ಯಾನಿಸೋಣ. ನಾವು 24ನೇ ಕೀರ್ತನೆ. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು ಯುದ್ಧವೀರನು ಶಕ್ತಿ ಸಮರ್ಥನು. ದೇವರು ಮಹಿಮಾವಂತರು, ರಾಜಾದಿರಾಜರು, ಅವರೇ ಪ್ರಭು, ಈಸ್ ದ ಲಾರ್ಡ್. ಯುದ್ಧವೀರನು, ಜಯಗಳಿಸುವವರು, ಜಯ ಕೊಡುವವರು, ಶಕ್ತಿ ಸಮರ್ಥನು. ಅವರಲ್ಲಿ ವಿಶ್ವಾಸವಿಟ್ಟವರು ಕೂಡ ಅವರು ಜಯಶಾಲಿಗಳಾಗ್ತಾರೆ. ಕೊಡವಿಯೂ ಅದರಲ್ಲಿರುವುದೆಲ್ಲವೂ ಪ್ರಭುವಿನದೇ, ಜಗವೂ ಅದರ ಜೀವಜಂತುಗಳೆಲ್ಲವೂ ಆತನದೇ. ಕಡಲನ್ನು ತಳಪಾಯವನಾಗಿಸಿದವನು ಆತನೇ, ಜಲರಾಶಿ ನಡುವೆ ಅದನ್ನು ಸ್ಥಿರಗೊಳಿಸಿದವನಾತನೇ. ಅಂದ್ರೆ ಇಡೀ ಸೃಷ್ಟಿ ದೇವರ ಒಂದು ದೃಷ್ಟಿ, ಆತನ ದೃಷ್ಟಿಯಲ್ಲಿ ಆಗಿದೆ ಸೃಷ್ಟಿ. ಅದರಿಂದ ಸೃಷ್ಟಿಯನ್ನು ನಾವು ಅನಾಚಾರ, ದುರಾಚಾರ, ದುರುಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಪೋಷಿಸುವಂತ ಜವಾಬ್ದಾರಿ ನಮಗಿದೆ. ಅದರಿಂದ ಈ ಸೃಷ್ಟಿಯ ಒಡೆಯ ದೇವರು ಸರ್ವೇಶ್ವರರಾಗಿದ್ದಾರೆ. ಪ್ರಭುವಿನ ಶಿಖರವನ್ನು ಏರಬಲ್ಲವನಾರು, ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು. ಅಂಥವನಿರಬೇಕು ಶುದ್ಧಾಸ್ತನು, ಸುಮನಸ್ಕನು, ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯನವನು. ಪ್ರಭುವಿನ ಶಿಖರ ಅಂದ್ರೆ ಏನು? ಪ್ರಭುವಿನ ಸಾನ್ನಿಧ್ಯ, ಪ್ರಭುವಿನ ನಮಗೆ ಅವರು ನೀಡುವ ಸ್ವರ್ಗ ಸಾಮ್ರಾಜ್ಯ. ಯಾರು ಅಲ್ಲಿ ಹೋಗೋದು ಯೋಗ್ಯರು? ಯಾರು ಅಲ್ಲ. ಆದರೆ ಅಂಥವನು ಶುದ್ಧ ಹಸ್ತನಿರಬೇಕು, ಶುದ್ಧ ಹಸ್ತನ ಪಾವಿತ್ರ್ಯತೆ ಇರಬೇಕು, ಸುಮನಸ್ಕನು, ನಿರ್ಮಲ ಮನಸ್ಸು ಆತನಲ್ಲಿರಬೇಕು, ಮತ್ತು ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯನವನು. ಅವನಲ್ಲಿ ವಿಧೇಯತೆ, ದೀನತೆ, ಸರಳತೆ, ಪ್ರಾಮಾಣಿಕತೆ ಇದೆಲ್ಲವೂ ಇರಬೇಕು. 3ನೇ ಚರಣದಲ್ಲಿ ಹೇಳ್ತಾರೆ, ಲಭಿಸುವುದಾತನಿಗೆ ಶುಭ ಪ್ರಭುವಿನಿಂದ, ನೀತಿಯ ಸತ್ಫಲ ರಕ್ಷಕ ದೇವನಿಂದ. ಇಂಥವರೇ ದೇವರ ದರ್ಶನ ಅಭ್ಯರ್ಥಿಗಳು, ಇಂಥವರೇ ಯಾಕೋಬ ದೇವನ ಭಕ್ತಾದಿಗಳು. ಲಭಿಸುವುದಾತನಿಗೆ ಶುಭ ಪ್ರಭುವಿನಿಂದ, ನೀತಿಯ ಸತ್ಫಲ ರಕ್ಷಕ ದೇವನಿಂದ. ಏಕೆಂದರೆ ದೇವರಿಗೆ ನಾವು ವಿಧೇಯರಾದಾಗ ಶುಭ ನಮಗೆ ಲಭಿಸುತ್ತೆ, ಶುಭವಾಗುತ್ತೆ, ಮಾಡುವ ಕೆಲಸ ಕಾರ್ಯಗಳೆಲ್ಲ ಯಶಸ್ಸಾಗುತ್ತೆ. ಮತ್ತು ನಮಗೆ ನೀತಿಯಿಂದ ಜೀವಿಸಿದಾಗ ಅದರ ಸತ್ಫಲ ನಮಗೆ ಸಿಗುತ್ತೆ. ಅವರು ದೇವರನ್ನು ಕಾಣುವರು ಮತ್ತು ಅವರು ದೇವರ ಒಂದು ವಿಶ್ವಾಸದಲ್ಲಿ ಬಾಳಲು ಸಾಧ್ಯವಿದೆ. ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲ ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ನಾವು ಯಾರು? ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವಜನರಾಗಲು ಕರೆ ಹೊಂದಿದವರು ಆದ ರೋಮ್ ನಗರ ನಿವಾಸಿಗಳೆಲ್ಲರಿಗೆ ಕ್ರಿಸ್ತ ಯೇಸುವಿನ ದಾಸನು, ಪ್ರೇಷಿತನಾಗಲು ಕರೆ ಹೊಂದಿದವನು, ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡವನಾದ ಪೌಲನು ಬರೆಯುವ ಪತ್ರ. ಅವನ ಪ್ರತಿಯೊಂದು ಪತ್ರಿಕೆಯಲ್ಲಿ ಬರೆಯುವಾಗ ಅವನಲ್ಲಿರುವ ಒಂದು ದೀನತೆ, ಸರಳತೆ, ಪ್ರಾಮಾಣಿಕತೆಯನ್ನು ಗುರುತಿಸಬಹುದು. ಅದು ಹೇಳ್ತಾನೆ ನೋಡಿ, ನೀವು ಅತ್ಯಂತ ಪ್ರಿಯರು ದೇವರಿಂದ, ದೇವರಿಗೆ ಅತ್ಯಂತ ಪ್ರಿಯರು, ದೇವಜನರಾಗಲು ಕರೆ ಹೊಂದಿದವರು. ನಾನು ಯಾರು? ಕ್ರಿಸ್ತ ಯೇಸುವಿನ ದಾಸ, ಪ್ರೇಷಿತನಾಗಲು ಕರೆ ಹೊಂದಿದವನು, ದೇವರ ಶುಭ ಸಂದೇಶವನ್ನು ಬೋಧಿಸಲು ಕರೆ ಹೊಂದಿದವನು. ನಮ್ಮ ತಂದೆಯಾದ ದೇವರು ಹಾಗೂ ಪ್ರಭುವಾದ ಯೇಸು ಕ್ರಿಸ್ತರು ನಿಮಗೆ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ. ದೇವರು ತಮ್ಮ ಶುಭ ಸಂದೇಶವನ್ನು ನೀಡುವುದಾಗಿ ಪ್ರವಾದಿಗಳ ಮುಖಾಂತರ ಮುಂಚಿತವಾಗಿಯೇ ಪವಿತ್ರ ಗ್ರಂಥದಲ್ಲಿ ವಾಗ್ದಾನ ಮಾಡಿದ್ದರು. ಇದು ದೇವರು ನಮಗೆ ಆ ಕೃಪಾಶೀರ್ವಾದ ಮತ್ತು ಶಾಂತಿ ಸಮಾಧಾನ ನೀಡಲು
ಮೊದಲೇ ಅವರು ವಾಗ್ದಾನ ಮಾಡಿದ್ದರು. ಈ ಸಂದೇಶ ದೇವರ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಕುರಿತಾದುದು. ಅದೇ ಇದರಲ್ಲಿ ಯಾವುದೋ ತರದ ಡೌಟ್ ಇಲ್ಲ. ಈ ಸಂದೇಶ ಯೇಸು ಕ್ರಿಸ್ತನ ಕುರಿತಾದುದು. ಅಂದ್ರೆ ಸಂದೇಶದ ತಿರುಳೇ ಯೇಸು ಕ್ರಿಸ್ತರು. ಮನುಷ್ಯತ್ವದ ಮಟ್ಟಿಗೆ ಯೇಸು ದಾವೀದನ ವಂಶಜರು, ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ. ಮನುಷ್ಯತ್ವದ ಮಟ್ಟಿಗೆ ಯೇಸು ದಾವೀದನ ವಂಶಜರು, ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ. ಸತ್ತು ಪುನರುತ್ಥಾನ ಹೊಂದಿ ಇದನ್ನು ಖಚಿತಪಡಿಸಿದವರು. ಇವರ ನಾಮ ಮಹಿಮೆಗೋಸ್ಕರವಾಗಿ ಸರ್ವ ಜನಾಂಗಗಳು ಇವರನ್ನು ವಿಶ್ವಾಸಿಸಿ ವಿಧೇಯರಾಗಿ ನಡೆಯುವಂತೆ ಮಾಡಲು ಪ್ರೇಷಿತನಾಗುವ ಸೌಭಾಗ್ಯ ನನ್ನದಾಯಿತು. ಇವತ್ತು ನನಗೆ ಯಾವ ಭಾಗ್ಯ, ಈ ಸೌಭಾಗ್ಯ ಸಿಕ್ಕಿದ್ದು, ಅದು ದೇವರ ಒಂದು ಕರುಣೆ, ದೇವರ ಒಂದು ಕೃಪೆ. ಅದಕ್ಕೆ ಹೇಳ್ತಾನೆ ನೋಡಿ, ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೈವಿಕ ಪರಿಶುದ್ಧದ ಮಟ್ಟಿಗೆ ಅವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ. ಅಂದ್ರೆ ಯೇಸುವಿನಲ್ಲಿ ದೇವರ ಶಕ್ತಿ ವ್ಯಕ್ತವಾಗುತ್ತೆ. ಮನುಷ್ಯತ್ವದ ಮಟ್ಟಿಗೆ ದಾವೀದ ವಂಶಜ, ಸತ್ತು ಪುನರುತ್ಥಾನ ಹೊಂದಿ ಇದನ್ನು ಅವರು ಖಚಿತಪಡಿಸಿದರು. ಇವರ ನಾಮ ಮಹಿಮೆಗೋಸ್ಕರವಾಗಿ ಸರ್ವ ಜನಾಂಗಗಳು ಇವರನ್ನು ವಿಶ್ವಾಸಿಸಿ, ಎಲ್ಲರೂ ಸರ್ವ ಜನಾಂಗಗಳು ಇವರನ್ನು ವಿಶ್ವಾಸಿಸಿ ವಿಧೇಯರಾಗಿ ನಡೆಯುವಂತೆ ಮಾಡಲು. ನೋಡಿ, ನನ್ನ ಅಂದ್ರೆ ಸಂತ ಪೌಲ ಹೇಳ್ತಾನೆ, ಆತನ ಸ್ವಾರ್ಥ ಏನು? ಸರ್ವ ಜನಾಂಗಗಳು ಆತನನ್ನು ವಿಶ್ವಾಸಿಸಬೇಕು ಮತ್ತು ವಿಧೇಯರಾಗಿ ನಡೆಯಬೇಕು. ಅಂತ ಸೌಭಾಗ್ಯ ನನಗೆ ಸಿಕ್ಕಿತು. ಇವತ್ತು ನಾವು ಕೂಡ ಎಲ್ಲರೂ ಯೇಸುವನ್ನು, ಆ ಸತ್ಯವನ್ನು, ಆ ಒಂದು ಸಂರಕ್ಷಣೆಯನ್ನು ಪಡೆಯಬೇಕು, ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದೇ ಅದರ ಉದ್ದೇಶ. ಆ ಯೇಸು ಕ್ರಿಸ್ತರ ಮುಖಾಂತರವೇ ದೇವರು ಈ ಭಾಗ್ಯವನ್ನು ನನಗೆ ಅನುಗ್ರಹಿಸಿದರು. ಯೇಸು ಕ್ರಿಸ್ತರಿಗೆ ಸ್ವಂತದವರಾಗಲು ಕರೆ ಹೊಂದಿರುವ ನೀವು ಕೂಡ ಈ ಸರ್ವ ಜನಾಂಗಗಳಲ್ಲಿ ಸೇರಿದ್ದೀರಿ. ನೋಡಿ, ನಾವು ಕೂಡ ಈ ಸರ್ವ ಜನಾಂಗದಲ್ಲಿ ಸೇರಿದ್ದೀವಿ. ನಾವು ಕೂಡ ಯೇಸುವನ್ನು ವಿಶ್ವಾಸಿಸಬೇಕು, ಯೇಸುವಿನ ಹಾದಿಯಲ್ಲಿ ಜೀವಿಸಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಇಮ್ಯಾನ್ಯುಯಲ್, ದೇವರು ನಮ್ಮೊಡನೆ ಇದ್ದಾರೆ. ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸುವ ಸಂದರ್ಭದಲ್ಲಿ ಗೋದಲಿಗಳು, ಸುಂದರವಾದ ಅಲಂಕಾರ ಭರಿತ ತಿಂಡಿ ತಿನಿಸುಗಳು, ಸ್ಟಾರ್ಗಳು, ನಕ್ಷತ್ರಗಳು, ಅಲಂಕಾರಗಳು, ಇದು ಕೇವಲ ಬಾಹ್ಯ ಸಂಕೇತ. ಆದರೆ ಆಂತರಿಕವಾಗಿ ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ಪ್ರಾಮಾಣಿಕತೆ, ವಿಧೇಯತೆ, ದೀನತೆ, ಸರಳತೆ ಇವುಗಳೆಲ್ಲವೂ ಬಂದಾಗ ನಿಜವಾದ ಕ್ರಿಸ್ತ ಜಯಂತಿಯ ಆಚರಣೆ ನಾವು ಮಾಡ್ತೀವಿ. ಈ ವಾಚನಗಳು ನಮಗೆ ಸಹಾಯ ಮಾಡ್ತವೆ. ನಾವು ದೇವರ ವಾಕ್ಯದಲ್ಲಿ ಮನವರಿಕೆಗೊಂಡು, ನಾವು ದೇವರ ಆದಿಯಲ್ಲಿ ಜೀವಿಸಿ, ನಾವು ಯೇಸು ಪ್ರಭುವನ್ನು ವಿಶ್ವಾಸಿಸಿ, ಪಾಪಗಳನ್ನು ವರ್ಜಿಸಿ ದೇವರೆಡೆಗೆ ನಾವು ಸಾಗುತ್ತಾ, ನಮ್ಮ ಈ ಬಾಳು ನಿರಂತರವಾಗಿ ದೇವರ ವಾಕ್ಯದ ಆಧಾರದ ಮೇಲೆ ಕಟ್ಟುತ್ತಾ ಮತ್ತು ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲಗೊಳ್ಳುತ್ತಾ ಜೀವಿಸಲು ನಮಗೆ ಈ ಸಂದೇಶ ಕರೆ ನೀಡುತ್ತೆ. ಅಂತ ಶಕ್ತಿ ಇಂದಿನ ಈ ವಾಚನಗಳು ನಮಗೆ ದಯಪಾಲಿಸಲೆಂದು ನಾನು ಪ್ರಾರ್ಥಿಸುತ್ತೇನೆ. ತುದಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯ ಹಸ್ತ, ಕೃಪೆಯ ಹಸ್ತ ನಮ್ಮ ಮೇಲೆ ಇಳಿದು ಬರಲಿ. ವಿಶೇಷವಾಗಿ ಸ್ವಾರ್ಥೆಯನ್ನು ಆಲಿಸುತ್ತಿರುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಮ್ಯಾನ್ಯುಯಲ್ ದೇವರು ನಮ್ಮೊಡನಿದ್ದಾರೆ. ನಿರಾಶೆಗೊಳಗಾದವರು ಅಥವಾ ಜುಗುಪ್ಸೆಗೊಳಗಾದವರು, ಮಾನಸಿಕ ಒತ್ತಡ, ಆತಂಕಗೊಳಗಾದವರನ್ನು ಹೊರಗೆ ತಾ ಸ್ವಾಮಿ. ಆಸ್ಪತ್ರೆ ಜೀವನ ಮಧ್ಯೆ ಹೋರಾಡ್ತಿರೋರು ಅಥವಾ ಮಾರಣಾಂತಿಕ ಕಾಯಿಲೆಗೆ ಒಳಗಾದವರು, ICU, NICU, ವೆಂಟಿಲೇಟರ್ ಅಲ್ಲಿ ಇರುವವರು, ಅವರೆಲ್ಲರನ್ನು ಕರುಣಿಸುತ್ತಾರೆ. ವಾಟ್ಸಪ್, ಇಮೇಲ್, ಫೇಸ್ಬುಕ್ ಅಲ್ಲಿ ಪ್ರಾರ್ಥನೆ ಕೇಳಿಕೊಂಡವರು, ವಿಶೇಷವಾಗಿ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಪ್ರತಿ ಭಾನುವಾರ ಮನೆಗೆ ಹೋಗದಂತೆ ಗಾಲಿ ಕುರ್ಚಿಯಲ್ಲಿರುವವರು, ವೀಲ್ ಚೇರ್ ಅಲ್ಲಿರುವವರು, ಹಾಸಿಗೆಯಲ್ಲಿರುವವರು, ಅವರಿಗೆ ಈ ಸ್ವಾರ್ಥ ಸಹಾಯಕವಾಗಲಿ ಮತ್ತು ಅವರ ದೇಹ, ಆತ್ಮ, ಮನಸ್ಸು ಪುಳಕಿತಗೊಳ್ಳಲಿ. ಯೇಸುವೆ, ನೀವು ಕುರುಡರು ಕಾಣುವಂತೆ, ಕಿವುಡರು ಆಲಿಸುವಂತೆಯೂ, ಮೂಗರು ಮಾತನಾಡುವಂತೆ ಮಾಡೋದು ಶಕ್ತವುಳ್ಳ ದೇವರಾಗಿದ್ದೀರಿ. ನಿಮ್ಮ ಸರ್ವ ಶಕ್ತ ಆಶೀರ್ವಾದ ಅವರ ರಕ್ತ ಕಣ ನರನಾಡಿಕೆಯನ್ನು ಮಧ್ಯೆ ದೇಹಾತ್ಮಗಳ ಮೇಲೆ ಇಳಿದು ಬರಲಿ. ಕಾನ್ಷಿಯಸ್, ಅನ್ಕಾನ್ಷಿಯಸ್ ಮೈಂಡ್, ಅರಿವಿನ ಅರ್ಧರಿಂದ ಅರಿವಿಲ್ಲದ ಅವಸ್ಥೆಗಳನ್ನು ಸರಿದೂಗಿಸಿರಿ. ಅವರು ಸೇವಿಸುವ ಗಾಳಿ, ಆಹಾರ, ನೀರು, ನಿಲ್ಲುವ ಕೊಠಡಿ, ಮನೆ ಅಭಿಷೇಕಿಸಿರಿ. ಈ ವಿಶ್ವದಲ್ಲಿ 750 ಕೋಟಿ ಜನ, ಭಾರತ ದೇಶದ 130 ಕೋಟಿ ಜನ, ಕರ್ನಾಟಕದ 7 ಕೋಟಿ ಜನರು ಕುಟುಂಬಗಳು ಆಶೀರ್ವಾದವಾಗಲಿ. ತಾಯಿ ಮರಿಯಮ್ಮ ಮತ್ತು ಯೋಸೇಫನ ಕುಟುಂಬ ಅವರಿಗೆ ಆದರ್ಶವಾಗಲಿ. ಎಲ್ಲಾ ಪಾವಿತ್ರ್ಯತೆಯ ಶಕ್ತಿಯಿಂದ ನಮ್ಮೆಲ್ಲರನ್ನು ಅಭಿಷೇಕಿಸಿರಿ. ಎಲ್ಲ ಕೇಡುಗಳಿಂದ ಕಾದು ರಕ್ಷಿಸಿರಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸುತ್ತೇನೆ. ಟಚ್ them Lord, anoint them Lord, heal them Lord. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಸರ್ವಶಕ್ತ ದೇವರಾದ ಪಿತಾ,
ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಮತ್ತು ವಿಶೇಷವಾಗಿ ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರಿಗೆ ನೀವು ಮುಂದೆ ಮಾಡಿರಿ, ನಿಮ್ಮ ವಾಟ್ಸಪ್ಪಲ್ಲಿ ಹಂಚಿಕೊಳ್ಳಿರಿ.